ಧಮ್ಮಚಕ್ರ ಪ್ರವರ್ತನ ದಿನ ಹಾಗೂ ಅಶೋಕ ವಿಜಯದಶಮಿಯ ಸಂಭ್ರಮ ದೇಶಾದ್ಯಂತ ಮನೆ ಮಾಡಿತು. ಈ ಹಬ್ಬದಂದು ದೇಶದ ವಿವಿಧೆಡೆಗಳಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೀಕ್ಷೆ ಪಡೆದ ನಾಗಪುರದ ದೀಕ್ಷಾ ಭೂಮಿಗೆ ಬೌದ್ಧರು ಪ್ರವಾಸ ಕೈಗೊಳ್ಳುವುದು ವಿಶೇಷ. ಹೀಗೆ ದಕ್ಷಿಣ ಕನ್ನಡದ ಬೌದ್ಧ ಮಹಾಸಭಾದವರು ಅಕ್ಟೋಬರ್ 2ರಿಂದ ಅಕ್ಟೋಬರ್ 8ರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಗಪುರ ದೀಕ್ಷಾ ಭೂಮಿ ಮತ್ತು ಮುಂಬೈನ ಚೈತ್ಯ ಭೂಮಿ ಯಾತ್ರೆ ಕೈಗೊಂಡಿದ್ದರು. ಈ ಸಂದರ್ಭ ದಕ್ಷಿಣ ಕನ್ನಡ ಬೌದ್ಧ ಮಹಾಸಭಾದ ಉಪಾಸಕರಾದ ಎಸ್.ಆರ್. ಲಕ್ಷ್ಮಣ್ ನಮ್ಮ ತುಮಕೂರು ಮಾಧ್ಯಮದವರ ಜೊತೆ ಮಾತನಾಡಿ, ದೀಕ್ಷಾ ಭೂಮಿಗೆ ನಾವು ಪ್ರವಾಸ ಮಾಡುವುದರ ಮೂಲ ಉದ್ದೇಶ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 22 ವರ್ಷಗಳ ಅಧ್ಯಯನದಿಂದ ಧಮ್ಮ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಪಾಲಿಸುವುದಾಗಿದೆ, ಇತರರಿಗೆ ತಿಳಿಸುವುದಾಗಿದೆ. ಅದನ್ನು ಪಾಲಿಸದೇ ಇದ್ದರೆ ನಾವು ಸಮಪಾಲು ಸಮಬಾಳು ಭಾರತವನ್ನು ಕಾಣಲು ಸಾಧ್ಯವಿಲ್ಲ ಎಂದರು. ಯಾತ್ರೆಯಲ್ಲಿ ಬೌದ್ಧ ಮಹಾಸಭಾ ದಕ್ಷಿಣ ಕನ್ನಡದ 41 ಯಾತ್ರಾರ್ಥಿಗಳು ಭಾಗಿಯಾಗಿದ್ದರು. ವರದಿ ರಾಜೇಶ್ ಮೇಲೂರು. ಮಂಗಳೂರಿನಿಂದ 2ನೇ ತಾರೀಕಿಂದ ಪ್ರಾರಂಭ ಮಾಡಿದ ಈ ಒಂದು ಧಮ್ಮಯಾತ್ರೆ 8ನೇ ತಾರೀಕು ತನಕ ಈ ಒಂದು ನಮ್ಮ ಮಹಾರಾಷ್ಟ್ರದ ನಾಗಪುರ ಮತ್ತು ನಾಗಪುರದ ಈ ಒಂದು ಬುದ್ಧವಿಹಾರದಲ್ಲಿ ನಾವು ಬೆಳಿಗ್ಗೆಯಿಂದ ಪ್ರಾರಂಭ ಮಾಡಿದ ಇದು ವಾರ್ಧಾ ಶಾಂತಿ ಸ್ತೂಪದಿಂದ ಪ್ರಾರಂಭ ಮಾಡಿತು. ಆನಂತರ ನಮ್ಮ ಈ ಒಂದು ಯಾತ್ರೆ ಮುಂದೆ ನಾವು ಬೋರ್ದರನ್ ಅಲ್ಲಿಯ ಒಂದು ಬುದ್ಧ ವಿಹಾರನ ಮುಗಿಸ್ಕೊಂಡು ಈಗ ಅಷ್ಟೇ ಚಿಂಚೋಳಿ ಬುದ್ಧ ವಿಹಾರಕ್ಕೆ ಬಂದೇವೆ. ಇಲ್ಲಿಯ ಒಂದು ವಾತಾವರಣ ನೋಡಿದಾಗ ಇನ್ನೂ ಬಹಳಷ್ಟು ಚಟುವಟಿಕೆ ಈ ಒಂದು ಕೇಂದ್ರದಲ್ಲಿ ಆಗಲಿಕ್ಕಿದೆ. ಈ ಮಧ್ಯದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಮ್ಯೂಸಿಯಮನ್ನು ನಾವು ನೋಡಿದ್ದೆವು. ಬಹಳ ಒಂದು ಸರಳ ರೀತಿಯ ಆಗಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣ ಜೀವನ ಚಿತ್ರಣವನ್ನು ನಾವು ನೋಡುವಂಥ ಸೌಭಾಗ್ಯ ನಮಗೆ ಬಂದಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜನಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಐತಿಹಾಸಿಕ ಪ್ರದೇಶ ನೋಡ್ತಾ ಜೀವನದಲ್ಲಿ ಸ್ಫೂರ್ತಿ ಪಡೆದುಕೊಂಡು ಜೀವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ತೋರಿಸಿಕೊಟ್ಟಂಥ ಪಂಚಶೀಲ ತತ್ವ, ಅಷ್ಟಾಂಗ ಮಾರ್ಗ, 4 ಆರ್ಯ ಸತ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಈ ಜಗತ್ತಿನಲ್ಲಿ ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ದುಃಖವನ್ನು ನಿವಾರಣೆ ಮಾಡಬೇಕು, ದುಃಖದಿಂದ ನಿವಾರಣೆ ಮಾಡಲು 8 ಅಷ್ಟಾಂಗ ಮಾರ್ಗವನ್ನು ಭಗವಾನ್ ಬುದ್ಧರ ಬೋಧನೆಯಲ್ಲಿ ಬರ್ತದೆ. ಈ ಒಂದು ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 22 ವರ್ಷಗಳ ಆ ಒಂದು ಕಾಲಾವಧಿಯಲ್ಲಿ ಅದನ್ನು ಅಧ್ಯಯನ ಮಾಡಿ ಈ ಒಂದು ಧಮ್ಮ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿಕೊಟ್ಟಂಥ ಎರಡು ಮಾರ್ಗ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ನಾವು ಈ ಧಮ್ಮ ಮಾರ್ಗವನ್ನು ಪಡೆಯುವಂಥದ್ದು. ಇನ್ನೊಂದು, ಈ ಜಗತ್ತಿನಲ್ಲಿ ಇಷ್ಟು ವರ್ಷ ಕಾಲ ಆದರೂ ಕೂಡ ನಾವು ಸರ್ವ ಜನರಿಗೆ ಸಮಪಾಲನ ಪಡಲಿಕ್ಕೆ ಇನ್ನೂ ಸಾಧ್ಯತೆ ಆಗಲಿಲ್ಲ. ಯಾಕಪ್ಪ ಅಂದರೆ ನಾವು ಬಾಬಾ ಸಾಹೇಬ್ರವ್ರನ್ನ ಯಾರು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳೇ ಇಲ್ಲ. ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ಈ ದೇಶದ ಏನು ಜನಸಂಖ್ಯೆವಾರು ನಾವು ಈ ದೇಶದ 85 ಭಾಗ ಇರುವಂಥ ನಾವು ಜನಸಂಖ್ಯೆಯಲ್ಲಿ ನಾವು ಈ ಧಮ್ಮವನ್ನು ಅಳವಡಿಸ್ಕೊಳ್ಬೇಕಾಗಿತ್ತು. ಜೊತೆಗೆ ಈ ದೇಶದ ಅಧಿಕಾರವನ್ನು ಕೂಡ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸ್ಕೊಟ್ಟಂಥ ಸರ್ವ ಜನರಿಗೆ ಸಮಪಾಲು ಏನಂತ ತತ್ವ ಸಿದ್ಧಾಂತದ ಅಧಿಕಾರವನ್ನು ಕೂಡ ನಾವು ಹಿಡಿಕೊಳ್ಳಬೇಕಾಗಿ ಇದು ಬಹಳ ಬೇಸರದ ಸಂದಿಗ್ಧತೆ. ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಯಾರು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ನಮಗೆ ತೋರಿಸ್ತದೆ. ಆದ್ದರಿಂದ ಇನ್ನು ಮುಂದಾದರೂ ಕೂಡ ನಾವು ಈ ಒಂದು ಬಳಗದಿಂದ ನಮ್ಮನ್ನು ಕರೆಸಿ ಒಂದು 2 ಮಾತನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಈ ಮುಖಾಂತರ ನಮ್ಮಿಂದ ಏನು ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಚಿಂತನೆಗಳು ಹರಡಲಿ ಅಂಥೇಳಿ ನಿಮ್ಮ ಈ ಒಂದು ಸಾಧನೆ ಮಾಡ್ತಿದ್ದೀರಾ. ಈ ಒಂದು ಸಾಧನೆ ಯಶಸ್ವಿ ಆಗಲಿ ಅಂತ ನಿಮಗೆಲ್ಲರೂ ಹರಿಸ್ತಾ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಈ ಸ್ಥಳವನ್ನು ನೋಡಿ ನಮಗೆ ಬಹಳ ಒಂದು ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ಒಳಗಡೆ ಹೋಗಿ ನಾವು ಸುತ್ತಾಡಿ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸದ ಬಗ್ಗೆಯೂ ಮತ್ತು ಅವರ ಹಳೆಯ ನೆನಪುಗಳು ಮತ್ತು ನಮ್ಮ ಹಳೆಯ ಸಾಮಗ್ರಿಗಳನ್ನೆಲ್ಲ ನೋಡಿ ಅಚ್ಚಳಿಯದೆ ಹಿಂದಿನ ಕಾಲದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇನ್ನು ಮುಂದಕ್ಕೂ ಅದನ್ನು ನೆನಪಿಸಿಕೊಳ್ಳುವಂತಹ ಒಂದು ಚಿತ್ರಣವನ್ನು ಬಿಡಿಸಿ ಒಂದು ಚೆಂದ ಕಾಣಿಸಿಕೊಟ್ಟಿದ್ದೀರಾ. ಮತ್ತು ಇದು ಇಷ್ಟೇ ಆದರೆ ಸಾಲದು, ಎಲ್ಲರೂ ನಮ್ಮಂತೆ ಬಂದು ದಾನಿಗಳ ರೂಪದಲ್ಲಿ ಸಂಘದಾನವನ್ನು ಮಾಡಿ ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯರೂಪ ಬರಬೇಕು. ಆದರೆ ಮಾತ್ರ ಈ ಭೂಮಿಯಲ್ಲಿ ಒಂದು ಫಲವತ್ತಾದ ಒಂದು ಕಾರ್ಯರೂಪಕ್ಕೆ ಬರುವಂತಹ ಒಂದು ಘನ ಕಾರ್ಯವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು
ಮುಂದಕ್ಕೆ ತಂದು ಅವರ ಹೆಸರನ್ನು ಕೊಳ್ಳಬಹುದಾಗಿದೆ. ಆದ್ದರಿಂದ ಈ ಸಮಯ ಸಂದರ್ಭವನ್ನು ಮತ್ತು ಎಲ್ಲ ನಮ್ಮ ಮಂಗಳೂರಿನ ಟೀಮಿನವರು ಎಲ್ಲ ಜೊತೆ ಸೇರಿ ಈಗ ಒಂದು ಸಣ್ಣ ಸಂಘದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಇಲ್ಲಿ ಬಂದವರೆಲ್ಲರೂ ನಮ್ಮಂಥವರು ಕೂಡ ಬೇರೆಯವರಿಗೆ ಪ್ರಚಾರ ಮಾಡಿ ಇಂಥಲ್ಲಿ ಈ ಥರ ಅಭಿವೃದ್ಧಿ ಮಾಡಿ ಅಂತ ಎಲ್ಲರಿಗೂ ನಾವು ತಿಳಿಸುತ್ತಾ ಬಂದರೆ ಈ ಒಂದು ಕಾಮಗಾರಿ ಆದಷ್ಟು ಬೇಗ ಮುಕ್ತಾಯಗೊಂಡು ಪ್ರವಾಸಕರಿಗೆ ಒಂದು ಶೋಭಿತವಾದ ಸ್ಥಳವಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛಿಸ್ತೇನೆ. ಅದನ್ನು ನಮ್ಮ ಕಾರ್ಯರೂಪದಲ್ಲಿ ಬಹಳ ಕಾರ್ಯನಿರತವಾಗಿ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಮಾಡಲು ಎಲ್ಲರಿಗೂ ಹುಮ್ಮನಸ್ಸು ಬರಲಿ. ಈ ಕಾಮಗಾರಿ ಆದಷ್ಟು ಬೇಗ ಮುಗಿದು ಸರ್ವ ಭೂಲೋಕದ ಜನರಿಗೂ ಬಿಕ್ಕುಗಳು ಆಗಿ ಪ್ರಚಾರ ಮಾಡಲಿಕ್ಕೆ ಒಂದು ದಾರಿ ಸಿಗಲಿ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛಿಸ್ತೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಸುತ್ತಾ ನನ್ನ ಹೆಸರು ಬಿಕ್ಕುನಿ ಗೌತಮಿ ಮಾತಾಜಿ ಅಂತ. ನಾನು ಮೈಸೂರಿನ HD ಕೋಟೆ ತಾಲೂಕಿನ ಅಂತರ್ಸಂತೆ ಗ್ರಾಮದ ಸಾರನಾಥ ಬುದ್ಧ ವಿಹಾರದಲ್ಲಿ ನಾನು 8 ವರ್ಷಗಳಿಂದ ಧಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಸೂರ್ಯಕುಮಾರ ಸ್ವಾಮಿ ಅಂತ, ನೇತ್ರಾಧಿಕಾರಿ ತುರುವೇಕೆರೆ, ಚಿಕ್ಕಮಂಗ್ಳೂರು ಕೆಲಸ ಮಾಡ್ತಿರೋದು. ಈ ಒಂದು ಕಾರ್ಯಕ್ರಮಕ್ಕೆ ಮಹಾಬೋಧಿ ಮಂಗಳೂರು ಸೊಸೈಟಿಯವರು ಒಂದ್ಸಲ ನಾನು ಏನೋ ನಮ್ಮ ಮನೇಲಿ ನಮ್ಮ ಅತ್ತಿಗೆ ಮಕ್ಕಳನ್ನ ಸೇರ್ಸೋಕ್ಕೆ ಅಂತ ಫೋನ್ ಮಾಡಿದಾಗ BR ಲಕ್ಷ್ಮಣ್ ಅವ್ರಿಗೆ ಫೋನ್ ಮಾಡಿದಾಗ SR ಲಕ್ಷ್ಮಣ್ ಅವ್ರಿಗೆ ಫೋನ್ ಮಾಡಿದಾಗ ಈ ಥರ ನಾವು ನಾಗ್ಪುರ್ಗೆ ಹೋಗ್ತಾ ಇದ್ದೀವಿ ಅಂತಂದರು. ನನಗೆ ಭಾಳ ದಿನದಿಂದ ನಾನು ಬುದ್ಧಿಸಮ್ ಫಾಲೋ ಮಾಡ್ತಾ ಇದ್ದೆ, ಅಂಬೇಡ್ಕರ್ ಬಗ್ಗೆ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ದೆ. ಯಾವತ್ತೂ ಒಳಗಡೆಯಿಂದ ನಾನು ಎಚ್ಚರಿಕೆಗೊಂಡಿರಲಿಲ್ಲ. ಯಾವ ಥರ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೀಕ್ಷಾಭೂಮಿ ನೋಡೋಕ್ಕೂ ಆಗಿರಲಿಲ್ಲ, ನಾನು ಒಬ್ಬನಿಗೆ ಹೋಗೋಕ್ಕೂ ಗೊತ್ತೂ ಇರಲಿಲ್ಲ. ಇವ್ರು ಒಂದೇ ಒಂದ್ಸಲಿ ಕರೆ ಕೊಟ್ಟರು, ನಾನು ಹೋಗ್ತಾ ಇದ್ದೀವಿ, ಏನು ಮಾಡ್ತೀರಾ ಅಂತ. 40 ಜನ ಸೀಟ್ ಬುಕ್ ಮಾಡಿದ್ದೀವಿ, ಇನ್ನೂ 2 ಸೀಟ್ ಖಾಲಿ ಇದೆ, ಬರ್ತೀರಾ ಅಂತ. ನಾನು ಒಂದೇ ಮಾತು ಹೇಳಿದೆ, ಒಳಗಡೆ ಇದ್ದಕ್ಕಿದ್ದಂಗೆ ಗೊತ್ತಾಯಿಲ್ಲ. ನಾನು ಕೇಳಿದೆ, ಸರ್ ಯಾವ ಥರ ಅಂತ. ಲಕ್ಷ್ಮಣ್ ಸರ್ ಹೇಳಿದ್ರು, ನಾವು ಭಾಳ ವರ್ಷದಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಜನ ಸರ್? 40 ಜನ, 2 ಬ್ಯಾಚ್ ಕರ್ಕೊಂಡಿದ್ದಾರೆ. ವಿಶ್ ಮಾಡೋಕ್ಕೆ ನನಗೆ ನಿಮ್ಮ ಮೂಲಕ ಒಂದು ವಿಶ್ ಮಾಡೋಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಅಂದರೆ ಟೋಟಲಿಗೆ ಮಂಗಳೂರು ಮಹಾಬೋಧಿ ಸೊಸೈಟಿ ಅವ್ರದ್ದೇನಿದೆ ಅವ್ರಿಗೊಂದು ವಿಶ್ ಮಾಡ್ಕೊಂಡು ನಾನು ಅವ್ರ ಜೊತೆ ಜಾಯ್ನ್ ಆದೆ. ಸರ್ ನಾನು ಬರ್ತೀನಿ, ದಯವಿಟ್ಟು ನನ್ನ ಕರ್ಕೊಂಡೋಗಿ. ನಾನು ಒಳಗಡೆಯಿಂದ ಎಚ್ಚರ ಆಗಿದ್ದೀನಿ ಅಂತ. ಈಗ ದೀಕ್ಷಾಭೂಮಿ ಇರ್ಬೋದು, ಈ ಚಿಂಚೋಳಿ ಇದೆಲ್ಲ ನೋಡಿ ನನಗೆ ಬಹಳ ರೋಮಾಂಚನ ಆಗ್ತಿದೆ. ನಾನು ಯಾವಾಗ ಮತ್ತೆ ಹೋಗಿ ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ ಎಲ್ಲ ಹೋಗಿ ಪ್ರಚಾರ ಮಾಡಿ ಇವರ ಒಂದು ನೇತೃತ್ವದಲ್ಲಿ ಇರ್ಬೋದು, ಇವರ ಒಂದು ಸ್ಫೂರ್ತಿಯಿಂದ ನಾನು ಮತ್ತೆ ಮಾಡೋಣ ಅನ್ನಿಸ್ತಾ ಇದೆ. ಅತಿ ಹೆಚ್ಚಿನದಾಗಿ ನಾವು ಮಾತಾಡ್ತೀವಿ ಅಷ್ಟೇ, ಡಾಕ್ಟರ್ ಮಾತಾಡೋದಾಗುತ್ತೆ. ಒಳಗಡೆಯಿಂದ ಯಾವತ್ತೂ ಎಚ್ಚರಗೊಳ್ಳಲ್ಲ. ಯಾವ ಮನುಷ್ಯ ಒಳಗಡೆಯಿಂದ ಎಚ್ಚರಗೊಳ್ತಾನೋ ಅವಾಗೆಲ್ಲ ಅದ್ಭುತವಾದ ಅನುಭವ ಆಗುತ್ತೆ. ನನಗಂತೂ ಅದು ಅದ್ಭುತ ಅನುಭವ ಆಗಿದೆ. ಇಷ್ಟು ದಿನ ಯಾಕೆ ಅನುಭವ ಆಗಲಿಲ್ಲ, ಎಚ್ಚರಿಕೆ ಆಗಲಿಲ್ಲ ಅಂತ ಆಯಿತು. ಅವ್ರ ಲಕ್ಷ್ಮಣರ ಕಡೆಯಿಂದ ನನಗೆ ಎಚ್ಚರಿಕೆ ಆಗಿದೆ. ಎಲ್ಲರಿಗೂ ಇದೇ ಥರ ನಮ್ಮ ಸಮಾಜ ಇರ್ಬೋದು, ಎಲ್ಲ ನಾಗರಿಕರಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಅನುಕೂಲ ಮಾಡಿಲ್ಲ, ಮಹಿಳೆಯರಿಗೆ ಮಾಡಿದ್ದಾರೆ, ಕಾರ್ಮಿಕರ ಮಾಡಿದ್ದಾರೆ, RBI ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾರೆ. ಪ್ರಪಂಚದಲ್ಲಿ 4 ಅದ್ಭುತ ವ್ಯಕ್ತಿಗಳು ಒಬ್ಬರಾಗಿದ್ದಾರೆ. ಅಮೆರಿಕದಲ್ಲಿ ಅವ್ರ ಹೆಸರು ವರ್ಲ್ಡ್ ನಾಲೆಡ್ಜ್ ಡೇ ಎಲ್ಲ ಮಾಡ್ತಾರೆ, ಏಪ್ರಿಲ್ 14 ಮಾಡ್ತಾ ಇದ್ದಾರೆ. ಹಂಗಾಗಿ ಒಂದೇ ಜಾತಿ ಜನಾಂಗ ಸೇರಿದಲ್ಲ, ಇವರೆಲ್ಲ ಜನಾಂಗದ ನಾಯಕರಾಗಿದ್ದಾರೆ. ನಾನು ಕೊನೆ ನಿರ್ಧಾರದಲ್ಲಿ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಇದಾಗಬಾರ್ದು ಅಂತ, ಯಾರ ಜೊತೆ ಸೇರ್ಕೊಂಡ್ರೆ ನಾನು ಶ್ರೇಷ್ಠ ಆಗ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಬಂದು ಅನುಭವ ಹೇಳ್ತಾ ಇರೋದು. ಬುದ್ಧಿಸಮ್ ಫಾಲೋ ಮಾಡ್ತಾರೆ, ದೀಕ್ಷೆ ತಗೊಂಡು ನಾವು ಏನಾದರೂ ಮನಸ್ಸು ಮಾಡಿ ಒಳಗಡೆಯಿಂದ ಎಚ್ಚರಿತರಾಗಿ, ಒಳಗಡೆಯಿಂದ ಜಾಗೃತರಾಗಿ ಎಚ್ಚರಗೊಂಡಿದ್ದು ಮಾಡಿದ್ರೆ ನಾವು ಅವರ ಒಂದು ರಥವನ್ನು ಮುನ್ನಡೆಸೋಕ್ಕೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅತಿ ಹೆಚ್ಚಿನ ರೀತಿ ನನಗೆ ಒಂದು ಈ ಜಾಗೃತಿ ಮೂಡಿಸಿದಂಥ ಲಕ್ಷ್ಮಣ್ ಅವ್ರಿಗೆ ಹಾಗೂ ಈ ಬಂದಿರತಕ್ಕಂಥ ಮಂಗಳೂರು ಮಹಾಬೋಧಿ ಸೊಸೈಟಿ ಎಲ್ಲ ಇವ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಬೌದ್ಧ ಮಹಾಸಭಾ ಚಿರಋಣಿಯಾಗಿರ್ತೀನಿ ಅಂತ.